ಕೊರಗ ಕುಟುಂಬಗಳು ಹಲವು ದಶಕದಿಂದ ನಡೆಸಿಕೊಂಡು ಬಂದ ಸಾಂಪ್ರದಾಯಿಕ ಕಲ್ಲು ಗಣಿಗಾರಿಕೆಯನ್ನ ಅನ್ಯರು ಕಬಳಿಸಲು ಪ್ರಯತ್ನಿಸ್ತಾ ಇದ್ದು ನಮ್ಮ ಮೇಲೆ ದೌರ್ಜನ್ಯ ನಡೆಸ್ತಾ ಇದ್ದಾರೆ ಅಂತ ಆರೋಪಿಸಿ ಗರಿಕೆ ಮಠ ಅಚ್ಚಲಾಡಿಯ ಕೊರಗ ಕುಟುಂಬಗಳು ಕೊರಗ ಅಭಿವೃದ್ಧಿ ಸಂಘಗಳ ಒಕ್ಕೂಟದ ಸಹಕಾರದಲ್ಲಿ ಬ್ರಹ್ಮಾವರ ತಹಶೀಲ್ದಾರ್ ಕಚೇರಿ ಎದುರು ಸೋಮವಾರ ಪ್ರತಿಭಟನೆ ನಡೆಸಿದೆ। ಈ ಸಂದರ್ಭ ಕೊರಗ ಅಭಿವೃದ್ಧಿ ಸಂಘಗಳ ಒಕ್ಕೂಟದ ಕಾರ್ಯದರ್ಶಿ ಸುಜಾತ ಮಾತನಾಡಿ, ಸದ್ರಿ ಜಾಗದಲ್ಲಿ ಮನೆಯನ್ನ ಕಟ್ಕೊಂಡು ವಾಸವಾಗಿದ್ದಾರೆ। ಆದರೆ ಇದೀಗ ಈ ಜಾಗದಲ್ಲಿ ಕಟ್ಟಡ ಕಲ್ಲು ಯಥೇಚ್ಛವಾಗಿ ಸಿಗೋದ್ರಿಂದ ಸ್ಥಳೀಯ ಒಂದಷ್ಟು ಮಂದಿ ರಾಜಕೀಯ ಪ್ರಭಾವ ಬಳಸಿ ಆ ಜಾಗವನ್ನು ತಮ್ಮದಾಗಿಸಲು ಪ್ರಯತ್ನ ಮಾಡ್ತಾ ಇದ್ದಾರೆ ಹಾಗೂ ಸರ್ಕಾರಕ್ಕೆ ಕಲ್ಲು ಕೋರೆಯ ಪರವಾನಗಿ ಅರ್ಜಿಯನ್ನು ಸಲ್ಲಿಸುತ್ತಾರೆ। ಹೀಗಾಗಿ ಇವರಿಗೆ ಈ ಜಾಗದಲ್ಲಿ ಕಲ್ಲು ಗಣಿಗಾರಿಕೆ ಮಾಡಲು ಅವಕಾಶ ಮಾಡಿಕೊಟ್ರೆ ಮೂಲ ನಿವಾಸಿಗಳಾದ ನಮಗೆ ಅನ್ಯಾಯ ಆಗತ್ತೆ। ಜಿಲ್ಲಾಧಿಕಾರಿ ಯಾವುದೇ ಕಾರಣಕ್ಕೂ ಅವರಿಗೆ ಕಲ್ಲು ಗಣಿಗಾರಿಕೆ ಮಾಡಲು ಅವಕಾಶ ನೀಡಬಾರದು ಅಂತ ಹೇಳಿದರು। ಕೊರಗ ಅಭಿವೃದ್ಧಿ ಸಂಘಗಳ ಒಕ್ಕೂಟದ ಅಧ್ಯಕ್ಷೆ ಸುಶೀಲಾ ನಾಡ ಮಾತನಾಡಿ, ಪ್ರಭಾವಗಳಿಗೆ ಮಣಿದು ಕೊರಗ ಕುಟುಂಬ ಹೊರತುಪಡಿಸಿ ಇತರರಿಗೆ ಪರವಾನಗಿ ನೀಡಿದ್ದಲ್ಲಿ ಅಮರನಾಥ ಉಪವಾಸ ನಡೆಸಲಾಗುವುದು ಅಂತ ಎಚ್ಚರಿಕೆ ನೀಡಿದರು। ಪ್ರತಿಭಟನಾ ಸ್ಥಳಕ್ಕೆ ಬ್ರಹ್ಮಾವರ ಪೊಲೀಸ್ ಉಪ ನಿರೀಕ್ಷಕ ಸುದರ್ಶನ್ ಭೇಟಿ ನೀಡಿ ಮಾತುಕತೆ ನಡೆಸಿದ್ದಾರೆ। ಪ್ರತಿಭಟನಾ ಸ್ಥಳಕ್ಕೆ ಇಲಾಖೆ ಅಧಿಕಾರಿ ಹಾಜಿರಾ ಭೇಟಿ ನೀಡಿ ಮಾತುಕತೆ ನಡೆಸಿದ್ರು ಹಾಗೂ ಪ್ರತಿಭಟನೆ ಕೈಬಿಡುವಂತೆ ಮನವಿ ಮಾಡಿದ ಮೇರೆಗೆ ಪ್ರತಿಭಟನೆ ಕೈಬಿಡಲಾಯಿತು। ಅದು ನೋಡಿ, ನಮ್ಮಲ್ಲಿ ಕೊರಗರ ಮೇಲೆ ಎಲ್ಲರೂ ಹೇಳುದು ಈಗೇನೆ, ಕೊರಗರ ಅಂದ್ರೆ ಪಾಪದವರು ಬಾಯಲ್ಲಿ ಮಾತ್ರ ಈಗ ಇಷ್ಟೊತ್ತು ಕುತೂಹಲವಾಗಿ ಹೊಟ್ಟೆಗೆ ಇಲ್ಲ, ಚಾ ಇಲ್ಲ, ತಿಂಡಿ ಇಲ್ಲ, ಏನಿಲ್ಲ, ಸುಮ್ಮನೆ ಬಂದು ಇಲ್ಲಿ ನಮ್ಮ ಪ್ರಾಯದವರೆಲ್ಲ ಬಂದು ಕುತ್ಕೊಂಡಿದ್ದಾರೆ। ಒಂದು ಗಲ್ಲಿಗೆ ಬಂದು ಮಾತಾಡಿದ್ರೆ ಬಂದು ಟೀ ಕುಡಿದೆ ಅಂತ ಕೇಳುವಂತ ಒಂದು ಅಧಿಕಾರಿ ಇಲ್ಲ ಅಂದ್ರೆ ನಮ್ಮ ದರಿದ್ರದ ಈ ಸರ್ಕಾರ ಏನು? ಬ್ರಹ್ಮಾವರ ತಹಶೀಲ್ದಾರ್ ವ್ಯಾಪ್ತಿಯ ಎಡ್ತಾಡಿ ಗ್ರಾಮ ಪಂಚಾಯತ್ ಗ್ರಾಮದಲ್ಲಿ ನಮ್ಮ ಕೊರಗ ಸಮುದಾಯದ ಸುಮಾರು 7-8 ಕುಟುಂಬದವರು ಶತಮಾನಗಳಿಂದ ಅಲ್ಲಿ ಸರ್ವೆ ನಂಬರ್ 145ರಲ್ಲಿ ಪಾರಂಪರಿಕವಾಗಿ ಗಣಿಗಾರಿಕೆಯನ್ನು ನಡೆಸಿಕೊಂಡು ಜೀವನವನ್ನು ನಿರ್ವಹಣೆ ಮಾಡ್ತಾ ಇದ್ದಾರೆ। ಆದರೆ ಇವತ್ತು ತಮಿಳುನಾಡಿನಿಂದ ಬಂದಂಥ ಒಬ್ಬ ವ್ಯಕ್ತಿಗೆ ಅಲ್ಲಿನ ಗಣಿಗಾರಿಕೆಯನ್ನು ಕೊಡುವಂಥ ಲೈಸೆನ್ಸಿಗೆ ಅವರೇನು ಅಪ್ಲೈ ಮಾಡಿದ್ದಾರೆ, ಅವರಿಗೆ ಕೊಡಬೇಕು ಅಂತೇಳಿ ನಮ್ಮ ಇಲ್ಲಿನ ಆಡಳಿತ ವ್ಯವಸ್ಥೆ ಹೋಗ್ತಾ ಇದೆ। ಹಾಗಾಗಿ ನಾವು ಅದೇ ಗಣಿಗಾರಿಕೆ ಅಂದರೆ ಕಲ್ಲು ಕೊರೆಯಲ್ಲಿ ನಾವು ಜೀವನವನ್ನು ಕಟ್ಕೊಂಡಿದ್ದೇವೆ, ಅದರಲ್ಲಿಯೇ ಬದುಕನ್ನು ಕೊಟ್ಕೊಂಡಿದ್ದವರು। ಆದರೆ ಇವತ್ತು ಬೇರೆ ಏನು ಸರ್ಕಾರದ ನೀತಿ ನಿಯಮಾವಳಿಗಳು ನಮ್ಮ ಸಮುದಾಯಕ್ಕೆ ಅದು ಅನ್ವಯಿಸುವುದಿಲ್ಲ। ಯಾಕಂತ ಹೇಳಿದರೆ ಈ ಸಮುದಾಯ ಅತಿ ಹಿಂದುಳಿದಂಥ ಒಂದು ದುರ್ಬಲ ಸಮುದಾಯವಾಗಿದ್ದು ಸರ್ಕಾರವೇ PVTG ಕಮ್ಯುನಿಟಿ ಅಂತೇಳಿ ಗುರುತಿಸಿದೆ। ಇವತ್ತು ಕಾನೂನಾತ್ಮಕವಾಗಿ ನೀವು ಲೈಸೆನ್ಸನ್ನು ಪಡ್ಕೊಳ್ಬೇಕು, ಅದು ಮಾಡಬೇಕು ಅಂತೇಳಿ ಹೇಳಿದರೆ ಖಂಡಿತವಾಗಿ ನಮ್ಮ ಹತ್ರ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಆಗೋದಿಲ್ಲ। ಹಾಗಾಗಿ ಇಲ್ಲಿ ತನಕ ನಾವೇನು ನಮ್ಮ ಹಕ್ಕನ್ನು ನಾವಲ್ಲಿ ನಮ್ಮ ಬದುಕನ್ನು ನಾವು ಕಟ್ಕೊಳ್ತಾ ಇದ್ದೇವೆ, ಅದನ್ನು ನಮಗೆ ಕೊಡಿ ಅಂತೇಳಿ ನಾವು ಇವತ್ತು ಕೇಳ್ತಿದ್ದೇವೆ।